ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಇವತ್ತು ನೋಡಿ ಶ್ರೀಕೃಷ್ಣನದು ವೇಣುನಾದ ವಿಶಾರದ ಅಲಂಕಾರ ಅಂತೆ. ಆನಂತರ ಬಾಕಿ ದೇವರುಗಳೆಲ್ಲ ಅಲಂಕಾರ ನೋಡ್ಕೊಳ್ತಾ ಬನ್ನಿ. ನೋಡಿ, ಆನಂತರ ಇವತ್ತು ಸೋದೆ ಮಠಾಧೀಶರಾದ ಶ್ರೀ ವಿಶ್ವವಲ್ಲಭ ತೀರ್ಥರದ್ದು ಪಟ್ಟಾಭಿಷೇಕರಾದಂಥ ದಿನ. ಅಂದರೆ 2006ರಲ್ಲಿ ಅವರಿಗೆ ಪಟ್ಟಾಭಿಷೇಕ ಆಗಿತ್ತು. ಸನ್ಯಾಸ ಪೀಠಕ್ಕೆ ಪೂರ್ವಾಶ್ರಮ ತೊರೆದು ಅವರು ಸನ್ಯಾಸಾಶ್ರಮ ಸ್ವೀಕರಿಸಿದ್ರು. ಅದರ ಚಿತ್ರನೂ ಹಾಕ್ತಾಯಿದ್ದೀನಿ. ಇದು ನೋಡಿ, ಪಲಿಮಾರು ದೇವರ ಪಟ್ಟದ ದೇವರ ಪೂಜೆ ನೋಡ್ಬೋದು. ಆಮೇಲೆ ಅಯೋಧ್ಯೆಯ ಶ್ರೀರಾಮಚಂದ್ರಂದು ಈ ಅಲಂಕಾರ ನೋಡ್ಕೋತಾ ಬನ್ನಿ. ನೋಡಿ, ನಮ್ಮ ಯತಿಗಳು ಪಟ್ಟಾಭಿಷೇಕ ದಿನನ ಆಚರಿಸ್ಕೋತಾ ಇದ್ದಾರೆ ನೋಡ್ಬೋದು. ಅವರಿಗೆ ನಮ್ಮೆಲ್ಲರ ನಮಸ್ಕಾರಗಳನ್ನು ತಿಳಿಸೋಣ ಈ ವಿಡಿಯೋ ಮುಖಾಂತರ. ಆನಂತರ ನಾನು ಮೊನ್ನೆ ಹೇಳಿದ್ನಲ್ಲ, ನಮ್ಮ ಮನೆಗೆ ನಮ್ಮ ಅತ್ತಿಗೆ ಮತ್ತು ನಾದಿನಿಯವರು ಬಂದಿದ್ದರು. ಆವತ್ತು ಮೊನ್ನೆ ಒಂದು ಅಡಿಗೆ ಹಾಕಿದ್ದೆಲ್ಲ ಇದು ಕಂಟಿನ್ಯೂಯೇಷನ್. ಅದಕ್ಕೆ ಪತ್ರೊಡೆ ಕಡೀಲಿ ಈ ಸೀಸನ್ಗೆ ಮಳೆಗಾಲಕ್ಕೆ ಮಾಡುವಂತಹ ಬಾಣಲಿಗೆ ಎಣ್ಣೆ ಹಾಕಿ ಪತ್ರೊಡೆ 2 ಚಮಚೆ ಉದ್ದಿನಬೇಳೆ, 4 ಚಮಚೆ ಕೊತ್ತಂಬರಿ ಬೀಜ, 1 ಚಮಚೆ ಮೆಂತೆ, 1 ಚಮಚೆ ಜೀರಿಗೆ ಇಷ್ಟು ಹಾಕ್ಕೊಂಡಿದ್ದೆ ನೋಡ್ಬೋದು. ಇದನ್ನ ಹುರಿಬೇಕು. ಇದು ಹುರಿದ ಹಾಕಿದಂಥ ಮಸಾಲೆ. ಹಸಿ ಮಸಾಲೆ ಕೂಡ ಮಾಡ್ಬೋದು. ನಾನು ಇನ್ನೊಂದು ಸಲ ತೋರಿಸ್ತೀನಿ ಅದನ್ನ. ಕಳೆದ ಸಲ ಕೂಡ ತುಂಬ ವೀಡಿಯೋ ಹಾಕಿದ್ದೀನಿ ಈ ಇದರದ್ದು. ಆನಂತರ ನೋಡಿ, ನಾವೆಲ್ಲ ಯೂಸ್ ಮಾಡುವಂಥದ್ದು ಬ್ಯಾಡಗಿ ಮೆಣಸು, ಒಂದು 20ರಿಂದ 25 ಮೆಣಸು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸಿಮ್ಮಲ್ಲಿಟ್ಟು ನೀಟಾಗಿ ಹುರಿತಾ ಬನ್ನಿ. ಉದ್ದಿನ ಬೇಳೆ ಗೋಲ್ಡನ್ ಬ್ರೌನ್ ಆದಾಗ ನೀವು ಅದನ್ನ ಆಫ್ ಮಾಡಬೇಕಾಗತ್ತೆ. ಜಾಸ್ತಿ ಫ್ರೈ ಆಗೋದು ಬೇಡ. ಆ ಘಮ ತುಂಬ ಚೆನ್ನಾಗಿ ಕೊಡುತ್ತೆ ಅದಕ್ಕೆ. ಈ ಸೀಸನ್ಗೆ ಈ ಪತ್ರೊಡೆ ಮಾಡೋದು ತುಂಬ ಸಾಮಾನ್ಯ. ಇಲ್ಲಿ ಕೆಸುವಿನ ಎಲೆ ಸಿಕ್ಕಿದಾಗ ತುಂಬ ಎಳೆದಾದ ಎಲೆ ಸಿಕ್ಕಿತ್ತು, ಅದರದ್ದು ನಾನು ಪತ್ರೊಡೆ ಮಾಡಿದ್ದೆ. ಆ್ಯಕ್ಚುಲಿ ಹೊಟ್ಟೆಯಲ್ಲಿರುವಂತಹ ಈ ಕಲ್ಮಶಗಳಿರ್ತವೆ, ಕೂದಲೆಲ್ಲ ಹೊಟ್ಟೆಗೆ ಹೋಗಿರುತ್ತೆ ನೋಡಿ, ಅದು ಹೋಗೋದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಆಷಾಢ ಬಂದಾಗ ನಾವು ಮಾಡ್ತೀವಿ. ಈಗ ಈ ಸಲ ಮಳೆ ಬೇಗ ಆದ ಕಾರಣ ಪತ್ರೊಡೆ ಎಲ್ಲ ತುಂಬಾ ಚಿಗುರಿತ್ತು. ಅದಕ್ಕೆ ನೆಂಟರು ಬಂದ್ರಲ್ಲ, ನಮ್ಮ ಅತ್ತಿಗೆಯರೆಲ್ಲ ಬಂದ್ರಲ್ಲ, ಅದಕ್ಕೆ ಮಾಡಿದೆ ನಾನು ನೋಡ್ಬೋದು. ಆನಂತರ ಇದಕ್ಕೆ ಬೇಕಾದಷ್ಟು ಕರಿಬೇವಿನ ಸೊಪ್ಪು ಹಾಕಬೇಕು. ನೋಡಿ, ಇದು ಅದು ಲೈಟ್ ಗೋಲ್ಡನ್ ಬ್ರೌನ್ ಆದಾಗ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಇಂಗು ಹಾಕಬೇಕು. ಕರಿಬೇವಿನ ಸೊಪ್ಪು ಎಷ್ಟು ಹಾಕಿದರೂ ನಿಮಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಹುರಿದ ಮಸಾಲೆ. ಅಂದರೆ 10 ದಿವಸಕ್ಕೆ ಬೇಕಾಗೋ ಸಾಮಾನು ಒಂದೇ ದಿವಸಕ್ಕೆ ಖಾಲಿ ಆಗುತ್ತೆ ಅಂತ. ತುಳುವಲೆ 10 ದಿನದ ಸಾಮಾನು 1 ದಿವಸಕ್ಕೆ ಬೇಕು ಅಂತ ಪತ್ರೊಡೆಗೆ ಅಂತ ಹೇಳ್ತಾಯಿದ್ರು ನೋಡಿ. ಈಗ ಒಂದು ಅರ್ಧ ಚಮಚೆಯಷ್ಟು ಇಂಗು ಹಾಕಬೇಕು. ಸ್ಟವ್ ಆಫ್ ಮಾಡಿದ ನಂತರ ಇಂಗು ಹಾಕಿ, ಯಾಕಂದರೆ ಜಾಸ್ತಿ ಮಸಾಲೆ ಇರೋದ್ರಿಂದ ಅದು ಕರಟಿದ್ರೆ ಆಮೇಲೆ ಕಹಿ ಬರುತ್ತೆ. ಆನಂತರ ನೋಡಿ, 4 ವಾಟ್ ನಾನು ಅಳತೆ ವಾಟ್ ಅಂದರೆ 3/4 kg ಅಕ್ಕಿ, ಅದಕ್ಕೆ 4 ಚಮಚೆ ಮೆಂತೆ ಹಾಕಿ ನೆನೆಸಿಟ್ಟಿದೆ ನೋಡ್ಬೋದು. ಈಗ ನೋಡಿ, ಅದಕ್ಕೆ ಇಂಗು ಹಾಕಿದೆ ಕಾಣ್ಬೋದು. ಸ್ಟವ್ ಆಫ್ ಮಾಡಿ ಈಗ ಅದನ್ನೆಲ್ಲ ರುಬ್ಬೋಣ. ಫಸ್ಟ್ ನೋಡಿ, ಒಂದು ಅರ್ಧ ಕಡಿಯಷ್ಟು ತೆಂಗಿನಕಾಯಿ ಹಾಕಬೇಕು ಅದಕ್ಕೆ. ತೆಂಗಿನಕಾಯಿ ಆನಂತರ ಈ ಮಸಾಲೆ ಹಾಕಿ ಅಕ್ಕಿ ಜೊತೆ ಎಲ್ಲ ಒಟ್ಟಿಗೆ ರುಬ್ಕೊಳ್ಬೇಕು. ಇದನ್ನ ಆ ತೆಂಗಿನಕಾಯಿನ ಪುಡಿ ಮಾಡಿದೆ ನೋಡ್ಬೋದು ನೀವು ಇದಕ್ಕೆ ನೋಡಿ. ಆನಂತರ ಅದಕ್ಕೆ ಆ ಮಸಾಲೆ ಎಲ್ಲ ಹಾಕ್ಕೊಂಡು ಎಲ್ಲನೂ ವೀಡಿಯೋದಲ್ಲಿ ತೋರಿಸ್ದಂಗೆ ಅದನ್ನ ರುಬ್ಕೊಂಡು ಬನ್ನಿ. ಸ್ವಲ್ಪ ತರಿ ಇದ್ದರೆ ಪರವಾಗಿಲ್ಲ. ನಾನು ಇವತ್ತು ಮಾಡುವಂಥ ಪತ್ರೊಡೆಗೆ ಇಡ್ಲಿ ಹದಕ್ಕೆ ಬಂದರೆ ಸಾಕು. ಯಾರೆಲ್ಲ ಈ ಪತ್ರೊಡೆ ಮಾಡಿದ್ದೀರಾ ಅವ್ರ ಕಮೆಂಟ್ಸಲ್ಲಿ ಹೇಳಿ. ನಮಗೆ ಎಲ್ರಿಗೂ ಇದು ಇಷ್ಟ ಆಗುತ್ತೆ. ವರ್ಷಕ್ಕೊಂದ್ಸಲ ಇದನ್ನ ಮಾಡ್ತೀವಿ ನೋಡಿ. ಇದಕ್ಕೆ ಏನು ಗೊತ್ತಾ, ಮಸಾಲೆ ಜಾಸ್ತಿ, ಸ್ವಲ್ಪ ಬಾಯಾರಿಕೆ ಎಲ್ಲ ಚೆನ್ನಾಗಾಗುತ್ತೆ. ಈ ಚಳಿಗೆ ಮಾತ್ರ ಹೇಳಿ ಮಾಡಿಸ್ದಂಗೆ ಇರುವಂಥದ್ದಿದು ನೋಡಿ. ಹುಣಸೆ ಹಣ್ಣು, ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಆನಂತರ ಕೊನೆಯ ರೌಂಡು 3 ಸಲ ನಾನು ಮಿಕ್ಸಿಗೆ ಹಾಕ್ಕೊಂಡೆ. ಕೊನೆಯ ರೌಂಡಿಗೆ ಉಪ್ಪು ಹಾಕ್ಕೊಂಡೆ, ನೀವು ನೋಡ್ಬೋದು. ಎಲ್ಲ ಜೊತೆಗೆ ಸೇರಿಕೊಂಡು ಅದನ್ನ ರುಬ್ಕೊಂಡ್ರೆ ಸರಿ. ನಾನು ಹಿಂದಿನ ಹೊತ್ತು ಮಾಡಿ ಹುಳಿ ಬರಲಿಕ್ಕೆ ಬಿಟ್ಟಿದ್ದೆ. ಸ್ವಲ್ಪ ಚಳಿನೂ ಇತ್ತಲ್ಲ, ಜಾಸ್ತಿ ಹುಳಿ ಬರಲ್ಲ ಅಂತ ಅಂದ್ಬಿಟ್ಟು. ಅವಾಗ ಏನು ಗೊತ್ತಾ, ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರಲ್ಲ ಈ ಅಕ್ಕಿಯಲ್ಲೆಲ್ಲ, ಅದು ಜಾಸ್ತಿ ಆಗುತ್ತೆ.
ಹುಳಿ ಬರಬೇಕು ಆ್ಯಕ್ಚುಲಿ. ಇದಕ್ಕೆಲ್ಲ ತುಂಬಾ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದು. ನೋಡಿ, ಕೊನೆಯ ಸ್ಟೆಪ್ಪಿಗೆ ನಾನು ಉಪ್ಪು ಹಾಕ್ಕೊಂಡೆ. ಅದಕ್ಕೆ 1-1.5 ಚಮಚ ಅಷ್ಟು ಉಪ್ಪು. ಆನಂತರ ನಾವು ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಉಂಟು. ನೋಡಿ, 1-1.5 ಚಮಚ ಅಷ್ಟು ಉಪ್ಪು ಸಾಕಾಗುತ್ತೆ. ಒಗ್ಗರಣೆ ಹಾಕಲಿಕ್ಕೆ ಇರೋ ಕಾರಣ ಬೆಲ್ಲ ಆಮೇಲೂ ಹಾಕೋಬೋದು ನಾವು. ಬೆಲ್ಲ ತೆಂಗಿನಕಾಯಿ ಒಗ್ಗರಣೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಇದು. ಇದಕ್ಕೂ ಸ್ವಲ್ಪ ಬೆಲ್ಲ ಬೇಕು. ಹುಣಸೆ ಹಣ್ಣಿನ ಡಬಲ್ ಬೆಲ್ಲ ಹಾಕ್ಕೊಳ್ಳಿ. ಉಪ್ಪು, ಹುಳಿ, ಖಾರ ಎಲ್ಲ ನಿಮ್ಮ ಇದಕ್ಕೆ ಬೇಕಾದ ಹಾಗೆ ಹಾಕ್ಕೊಳ್ಳಿ. ಒಂದು ವಿಷಯ ಏನು ಗೊತ್ತಾ, ಪತ್ರೊಡೆಗೆ ಮಾತ್ರ ಉಪ್ಪು, ಹುಳಿ, ಖಾರ ಎಲ್ಲ ಜಾಸ್ತಿಯಾಗಿ ಇರಬೇಕು. ಇಲ್ಲಾಂದರೆ ಎಲೆ ಹಾಕಿದಾಗ ಅದು ಸ್ವಲ್ಪ ತುರಿಸುತ್ತೆ ನಿಮಗೆ. ಹುಣಸೆ ಹಣ್ಣಂತೂ ಹಾಕಲೇಬೇಕಾಗತ್ತೆ. ಎಲ್ಲ ಮಿಕ್ಸ್ ಮಾಡಿ ಹುಳಿ ಬರಲಿಕ್ಕೆ ಇಟ್ಟಿದ್ದೆ ನಾನು. ಬೆಲ್ಲ ಕರಗಬೇಕಲ್ಲ, ಅದಕ್ಕೆ ನೀಟಾಗಿ ಮಗಚಬೇಕು. ಜಾಸ್ತಿ ಹುಳಿಯಾದರೂ ಬರಬೇಕು ಅಂತ ಹೇಳಿಲ್ಲ. ಆನಂತರ ಕೆಸುವಿನ ಎಲೆನ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಅದರ ದಿಂಡು ತೆಗೆದು ಆ ನಾರು ಅಂಶ ತೆಗೆದು ಅದನ್ನ ರೆಡಿ ಮಾಡ್ಕೋಬೇಕು. ಏನು ಗೊತ್ತಾ, ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಜಾಸ್ತಿ ನಾರು ಆಗಿಲ್ಲ. ಇನ್ನೂ ಸ್ವಲ್ಪ ಬಿಸಿಲು ಕಾಯಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ನಾರು ಜಾಸ್ತಿ ಆಗ್ಬೋದು. ತುಂಬ ಚೆನ್ನಾಗಿತ್ತು ಎಲೆಗಳೆಲ್ಲ. ಎಲ್ಲರೂ ಒಂದು ಸಲ ಈ ಪತ್ರೊಡೆನ ಮಾಡಿಕೊಂಡು ತಿನ್ನಿ. ಇದನ್ನ ನಾವು ಕಡಲೆ ಹಿಟ್ಟಲ್ಲಿಯೂ ಮಾಡ್ಬೋದು. ಅದು ನಾರ್ತ್ ಇಂಡಿಯಾದ ಟೈಪು, ಅದನ್ನ ನಾನು ತೋರಿಸ್ತೇನೆ. ಆ ಎಲೆನ ನಾರು ತೆಗೆದು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ. ನಾನು ಒಂದು ಸಲ ಬೇಯಕ್ಕಿಟ್ಟಿದ್ದೆ, ಮನೆಯಲ್ಲಿ ನೆಂಟರಿರೋ ಕಾರಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಗತ್ತೆ ಅದು ಇಡ್ಲಿ ಹಿಟ್ಟಿನ ಹದಕ್ಕೆ ಬರುತ್ತೆ. ನೋಡಿ, ಈ ಥರ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಕ್ಕಿಟ್ಟಿದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ಈ ಮಧ್ಯೆ ಒಂದು ಮೆಂತ್ಯ ಪಾಯಸ ಮಾಡೋಣ. ಮೆಂತ್ಯ ಮತ್ತು ನವಣೆ ಅಕ್ಕಿದ್ದು ಹಿಂದಿನ ಅವತ್ತು ರಾತ್ರಿ ಅರ್ಧ ಕಪ್ಪಷ್ಟು ಮೆಂತ್ಯ ನೆನೆಯಕ್ಕೆ ಇಟ್ಟಿದ್ದೆ. ಆನಂತರ ಅದಕ್ಕೆ ನವಣೆ ಅಕ್ಕಿ ತೊಳೆದು ಹಾಕಿ 3 ವಿಷಲ್ ಬರುವಂಗೆ ಕೂಗ್ಲಿಕ್ಕೆ ಇಟ್ಬಿಡಿ. ಮೆಂತ್ಯ ನೆಂದರೆ ಕಹಿ ಆಗೋದಿಲ್ಲ, ಹೀಟ್ ಆಗುತ್ತೆ. ನೋಡಿ, ಬಾಯಿ ಹುಣ್ಣಾಗುತ್ತೆ, ಅವರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ. ಆನಂತರ ಅದಕ್ಕೆ ತೆಂಗಿನಕಾಯಿ ಹಾಲು ಹಾಕಬೇಕು. ಅದಕ್ಕೆ ತೆಂಗಿನಕಾಯಿ ಕಡಿತಾ ಇದ್ದೀನಿ, ಕಾಣ್ಬೋದು. ತೆಂಗಿನಕಾಯಿ ಹಾಲು ತೆಕ್ಕೊಳ್ಳಿ. ಫಸ್ಟು ಒಂದು ಹಾಲು ಇದೆಯಲ್ಲ, ಫಸ್ಟು ನಾವು ತೆಗೆದ ಹಾಲು ಅದನ್ನ ಸಪ್ರೇಟ್ ತೆಗೆದಿಟ್ಬಿಡಿ. 2ನೇ ಮತ್ತು 3ನೇ ಸಲ ತೆಗೆದ ಹಾಲಿಗೆ ಬೆಲ್ಲ ಹಾಕಿ ಅದನ್ನ ಕುದಿಯೋಕ್ಕೆ ಇಡಬೇಕು. ನೋಡಿ, ಬೆಲ್ಲ ಹಾಕ್ತಾಯಿದ್ದೀನಿ, ಕುದಿಯೋಕ್ಕೆ ಇಡಬೇಕು. ಒಂದು ಚಿಟಿಕೆ ಉಪ್ಪು, 1/4 ಚಮಚಷ್ಟು ಉಪ್ಪನ್ನ ಹಾಕಬೇಕು. ಇದು ಕುದಿ ಬರಬೇಕು. ಕುದಿ ಬಂದ ನಂತರ ನಾವು ಕುಕ್ಕರಲ್ಲಿ ಬೇಯಿಸಿಟ್ಟಿರ್ತೀವಲ್ವ, ಅದನ್ನ ಹಾಕ್ಕೊಳ್ಬೇಕು, ಮೆಂತ್ಯ ಮಿಕ್ಸರನ್ನು. ನೋಡಿ, ಮೆಂತ್ಯ ಮತ್ತು ನವಣೆ ಅಕ್ಕಿನ ಬೆಂದಿದ್ದು ಹಾಕಿ ಒಂದು ಕುದಿ ಬರುವಾಗ, ಕುದಿ ಬಂದ ನಂತರ ಇದಕ್ಕೆ ನಾವು ಫಸ್ಟು ಒಂದು ಹಾಲು ತೆಗೆದಿಟ್ಟಿರ್ತೀವಲ್ವ, ಅದನ್ನ ಹಾಕ್ಕೊಳ್ಬೇಕು. ನೋಡಿ, ಇದು ಕುದೀತಾ ಬಂತು. ಈಗ ಹಾಲು ಹಾಕ್ಕೊಳ್ಬೇಕು. ದಪ್ಪ ಹಾಲು ಹಾಕಿದ ನಂತರ ಜಾಸ್ತಿ ಕುದಿಸಬಾರ್ದು, ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಮತ್ತೊಂದು ಏನು ಗೊತ್ತಾ, ಇದಕ್ಕೆ ಏಲಕ್ಕಿ ಹಾಕ್ಕೊಳ್ಳಿಕ್ಕೆ ಇಲ್ಲ, ಏಲಕ್ಕಿ ಹಾಕದೆ ಮಾಡುವಂಥದ್ದು. ನೋಡಿ, ಈಗ ಹಾಲು ಹಾಕಿ ಒಂದು ಕುದಿ ಬಂದರೆ ಪಾಯಸ ರೆಡಿ ಆಯಿತು. ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಗೇ ಹಾಕ್ಕೊಳ್ಳಿ. ಆನಂತರ 1 ಚಮಚ ತುಪ್ಪ, ಇಷ್ಟು ಹಾಕ್ಕೊಂಡ್ರೆ ನಮ್ಮ ಪಾಯಸ ರೆಡಿ ಆಗಿಬಿಡುತ್ತೆ. ಮಾಡಿ ನೋಡಿ, ತುಂಬ ಅದ್ಭುತವಾಗಿ ಬರುತ್ತೆ. ಇದಕ್ಕೆ ಏಲಕ್ಕಿ ಬೇಕು ಅಂತ ಹೇಳಿನೆಲ್ಲ, ಆ ಘಮನೇ ತುಂಬ ಚೆನ್ನಾಗಿ ಬರುತ್ತೆ. ಏಲಕ್ಕಿ ಎಲ್ರಿಗೂ ಹಿಡಿಸೋದಿಲ್ಲ, ಸ್ವಲ್ಪ ಹೀಟ್ ಆಗುತ್ತೆ ಅದು. ನೀವು ಮೆಡಿಸಿನ್ಗೆ ಮಾಡೋದು ಅಂತಾದರೆ, ನಿಮಗೆ ಹೀಟಾಗಿದೆ ಮೆಡಿಸಿನ್ಗೋಸ್ಕರ ಮಾಡ್ತೀವಿ ಅಂತಂದರೆ ಏಲಕ್ಕಿ ಹಾಕ್ಕೊಳ್ಳೇಬೇಡಿ ನೀವು. ನೋಡಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ನೀವು ನೋಡ್ಬೋದು. ಒಂದು ಕುದಿ ಬಂದರೆ ಆಗೇ ಬಿಡ್ತು, ಮೆಂತ್ಯ ಪಾಯಸನೂ ರೆಡಿ ಆಗಿಬಿಡ್ತು. ಅಷ್ಟೊತ್ತಿಗೆ ನಮ್ಮ ಪತ್ರೊಡೆ ಇತ್ತಲ್ಲ ಬೇಯಕ್ಕಿಟ್ಟಿದ್ದು, ಅದು ಬೆಂದಿತ್ತು. ಅದಕ್ಕೆ ಒಂದು ಒಗ್ಗರಣೆ ಹಾಕೋಣ. ಫಸ್ಟ್ ನೋಡಿ, ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ, ಒಂದು 2 ಸೌಟಷ್ಟಾದರೂ ಎಣ್ಣೆ ಬೇಕು. ಉದ್ದಿನಬೇಳೆ, ಸಾಸಿವೆ, ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು, ಇಂಗು ಇಷ್ಟು ಹಾಕಿ ಒಗ್ಗರಣೆ ಮಾಡಿ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ನೀಟಾಗಿ ಹುರ್ಕೊಳ್ಬೇಕು. ಆವಾಗ ಪತ್ರೊಡೆ ಏನು ಗೊತ್ತಾ, ಮಾಡಿ ಒಂದು 3-4 ಗಂಟೆ ಆದಾಗ ಅಡ್ಡ ವಾಸನೆ ಬರೋದಿಲ್ಲ ತೆಂಗಿನಕಾಯಿದು. ಆದ ಕಾರಣ ತೆಂಗಿನಕಾಯಿನ 1 ನಿಮಿಷದ ಮೇಲೆ ನಾವು ಹುರ್ಕೊಳ್ಬೇಕು ಅದನ್ನ. ನೋಡಿ, ಇದು ಆಗ್ತಾ ಬಂತು. ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಮನೇಲಿ ನೆಂಟರಿರೋ ಕಾರಣ ಮಾತಾಡ್ತಾ ನಾನು ಕೆಲಸ ಮಾಡ್ತಾಯಿದ್ದೆ. ನೋಡಿ, ಈಗ ತೆಂಗಿನಕಾಯಿ ತುರಿ ಹಾಕಬೇಕು.
ಇಂಗು ಕೂಡ ಬೇಕಿದಕ್ಕೆ ನೋಡಿ. ಇದು ಹುರಿಯೋದು ಮತ್ತು ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕು ನಾವು. ಆವಾಗ ಸಂಜೆ ತನಕ ಅಂದರೆ 3-4 ಗಂಟೆ ಇಟ್ಟರೂ ಅದು ಅಡ್ಡ ವಾಸನೆ ಬರೋದಿಲ್ಲ. ಅದಕ್ಕೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ನಾನು ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗಿತ್ತು. ಆನಂತರ ಬೇಯಕ್ಕೆ ಇಟ್ಟಿರ್ತೀವಲ್ವ ಅದನ್ನ ಪುಡಿ ಮಾಡಿ ಅದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿದರೆ ಆಗೇ ಬಿಡ್ತು ಪತ್ರೊಡೆ. ಇದು ಸುಲಭದ ನಮೂನೆ ಪತ್ರೊಡೆ ಮಾಡುವಂಥದ್ದು. ಎಲೆ ಕಟ್ ಮಾಡಿ ಹಾಕಿ ಅಷ್ಟೊತ್ತಿಗೆ ಬೆಂದಿದ್ದು ಬಂತು ನೋಡ್ಬೋದು. ಅದನ್ನೂ ಹಾಕಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಕಮೆಂಟ್ಸ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ಲರೂ ಮಾಡಿ ನೋಡಿ ಆಯಿತಾ.